ಮಂಗಳೂರು ಮಹಾನಗರ ಪಾಲಿಕೆ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುತ್ತಿದ್ದರೂ ಕೆಲವರು ರಸ್ತೆ ಬದಿ ತ್ಯಾಜ್ಯ ತಂದು ಸುರಿಯುವುದನ್ನು ಮುಂದುವರೆಸಿದ್ದಾರೆ. ಮಳೆಗಾಲದಲ್ಲಿ ಕಸದ ಸಮಸ್ಯೆಯಿಂದ ರೋಗಭೀತಿ ಆವರಿಸುತ್ತಿದ್ದು, ನಗರದ ಕೂಳೂರು ರಾಷ್ಟ್ರೀಯ ಹೆದ್ದಾರಿ 66ರ ಬದಿಯಲ್ಲಿ ಕಸ ಎಸೆದು ಹೋಗುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಈ ಕುರಿತು ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ಹೌದು, ಲಾರಿಯೊಂದು ಕಸದ ತ್ಯಾಜ್ಯವನ್ನ ಸುರಿಯುವ ದೃಶ್ಯವನ್ನ ಸರಿಯಾಗಿ ನೋಡಿ. ಇದು ಮಂಗಳೂರಿನ ಕೂಳೂರು ರಾಷ್ಟ್ರೀಯ ಹೆದ್ದಾರಿ 66ರ ಬದಿಯಲ್ಲಿ ಕಂಡುಬಂದ ದೃಶ್ಯ. ಇನ್ನು ಸ್ವಚ್ಛತೆಗೆ ಪಾಲಿಕೆ ಹಗಲಿರುಳು ಶ್ರಮಿಸುತ್ತಿದ್ದರೂ ಕೆಲವರು ರಸ್ತೆ ಬದಿ ಕಸ ತ್ಯಾಜ್ಯ ತಂದು ಸುರಿಯುವುದನ್ನ ಮುಂದುವರೆಸಿದ್ದಾರೆ. ಮಳೆಗಾಲದಲ್ಲಿ ಕಸ ಸಮಸ್ಯೆಯಿಂದ ರೋಗಭೀತಿ ಆವರಿಸುತ್ತಿದ್ದು, ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕಸ ಎಸೆದು ಹೋಗುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಕಸ ತ್ಯಾಜ್ಯ ರಾಶಿಯಾಗಿದ್ದು, ಪಾಲಿಕೆ ಇದನ್ನ ವಿಲೇವಾರಿ ಮಾಡಲು ಯಾರೂ ಮುಂದಾಗುತ್ತಿಲ್ಲ. ಅನೇಕ ದಿನಗಳಿಂದ ತ್ಯಾಜ್ಯ ಕುಳಿತು ನಾರುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಲಿಸುವ ಪ್ರಯಾಣಿಕರಿಗಂತೂ ದುರ್ನಾತದಿಂದ ಓಡಾಡಲು ಸಾಧ್ಯವಾಗದ ಪರಿಸ್ಥಿತಿ ಬಂದೊದಗಿದೆ. ಮಂಗಳೂರಿನ ಕೊಟ್ಟಾರದಿಂದ ಕೂಳೂರು ಕಡೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಕಟ್ಟಡದ ತ್ಯಾಜ್ಯ, ಪ್ಲಾಸ್ಟಿಕ್ ಹೀಗೆ ಇಲ್ಲಿ ಏನುಂಟು ಏನಿಲ್ಲ ಎಂದು ಹೇಳಲು ಅಸಾಧ್ಯ. ಆದರೆ ರಾಶಿ ಹಾಕಿದ ಕಸವನ್ನ ವಿಲೇವಾರಿ ಮಾಡಲು ಸಂಬಂಧಿಸಿದ ಇಲಾಖೆ ಮುಂದಾಗುತ್ತಿಲ್ಲ. ಸರ್ಕಾರ ಕಸವನ್ನ ಎಲ್ಲೆಂದರಲ್ಲಿ ಎಸೆಯಬೇಡಿ, ಟೈರ್ಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸದ ತ್ಯಾಜ್ಯದ ಸಂಖ್ಯೆ ಹೆಚ್ಚಾಗುತ್ತಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ಸುರಿಯುವುದರಿಂದ ಸೌಂದರ್ಯ ಕೂಡ ಕೆಟ್ಟು ಹೋಗ್ತಾ ಇದೆ. ಇನ್ನು ತ್ಯಾಜ್ಯ ಸುರಿಯುವ ವಿರುದ್ಧ ಕ್ರಮಕ್ಕೆ ಪಾಲಿಕೆ ಮುಂದಾಗಿದೆ. ಖಂಡಿತವಾಗಲೂ ನಗರ ಪಾಲಿಕೆ ವತಿಯಿಂದ ಯಾರು ಈ ತ್ಯಾಜ್ಯಗಳನ್ನು, ಈ ಡೆಬ್ರೀಸ್ಗಳನ್ನು ಸರ್ಕಾರಿ ಜಾಗದಲ್ಲಿ, ಅದರಲ್ಲೂ ಕೂಡ ಹೆದ್ದಾರಿಯ ರಸ್ತೆಯ ಪಕ್ಕದಲ್ಲಿ ಆಗ್ತಾ ಇದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ನಗರದ ಕೆಲವೊಂದು ಭಾಗಗಳಲ್ಲಿ ಸಾರ್ವಜನಿಕ ಜಾಗದಲ್ಲಿ ಈ ರೀತಿಯ ತ್ಯಾಜ್ಯಗಳು ಬೀಳುವಂಥ ಬ್ಲ್ಯಾಕ್ ಸ್ಪಾಟ್ಗಳಿಗೆ ಅಲ್ಲಿಯ ಹತ್ತಿರದ ಪ್ರದೇಶಗಳಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸುವಂಥದ್ದು ಮತ್ತು ಅಲ್ಲಿರುವಂತಹ ಖಾಸಗಿ ಜಾಗದವರ CC ಕ್ಯಾಮರಾದ ಫುಟೇಜನ್ನು ನಾವು ತೆಗೆದುಕೊಂಡು ಯಾರು ಈ ರೀತಿಯ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅವರ ಮೇಲೆ ನಾವು ಈಗಾಗಲೇ ಒಂದು ಕಡೆಯಿಂದ ಅವರನ್ನು ಕರೆಸಿ ಮಾತನಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿ ಕಸ ತ್ಯಾಜ್ಯಗಳನ್ನು ಬಿಸಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ರಾತ್ರಿ ಹಾಗೂ ಹಗಲು ಹೊತ್ತಿನಲ್ಲಿ ಲಾರಿ ಮೂಲಕವೇ ತ್ಯಾಜ್ಯಗಳನ್ನು ಸುರಿಯಲಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಈ ಭಾಗದಲ್ಲಿ ಕಸವನ್ನ ಬೇಕಾಬಿಟ್ಟಿ ಎಸೆದು ಹೋಗುವುದು ತಪ್ಪು ಅಂತ ಕಸ ಎಸೆಯುವವರಿಗೆ ಯಾಕೆ ಮನವರಿಕೆ ಆಗುತ್ತಿಲ್ಲ ಎಂಬುದು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿದೆ. ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸಿದ್ರು ಪದೇ ಪದೇ ರಸ್ತೆಯಲ್ಲಿ ಕಸ ಎಸೆಯುವುದು ಸರಿಯಾ ಎಂಬ ಪ್ರಶ್ನೆ ಮೂಡಬೇಕಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಆರೋಗ್ಯ ಕಾಪಾಡುವಲ್ಲಿ ಸರ್ಕಾರ, ಇಲಾಖೆಯ ಜೊತೆಗೆ ಸಾರ್ವಜನಿಕರ ಪಾತ್ರ ಕೂಡ ಹಿರಿದಾಗಿದೆ. ಮುಂದಿನ ದಿನಗಳಲ್ಲಿ ಪಾಲಿಕೆ ಕಸ ಎಸೆಯುವ ಕಡೆಗಳಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಲು ನಿರ್ಧರಿಸಿದೆ. ಈಗ ಮೊನ್ನೆಯಿಂದ ನಾವು ಕೆಲವು ಕಡೆಗಳಲ್ಲಿ ಜನರು ಲಾರಿಗಳಲ್ಲಿ ಬಂದು ಮತ್ತು ಗಾಡಿಗಳಲ್ಲಿ ಬಂದು ರೋಡ್ ಸೈಡ್ನಲ್ಲಿ ಕಸವನ್ನು ಬಿಸಾಡುವುದು ಮತ್ತು ಅದೇ ರೀತಿ ಪ್ರೈವೇಟ್ ಅಥವಾ ಸರ್ಕಾರದ ಖಾಲಿ ಜಾಗಗಳಲ್ಲಿ ಕಸವನ್ನು ಬಿಸಾಡಿಕೊಂಡು ಹೋಗುವುದು, ಆ ರೀತಿ ಒಂದು ಅಭ್ಯಾಸ ಆಗ್ತಾಯಿದೆ. ಇದು ಒಂದು ಮಂಗಳೂರು ನಗರಕ್ಕೆ ಒಂದು ಮಂಗಳೂರು ನಗರದ ಒಂದು ಬ್ಯೂಟಿಯನ್ನು ಕೆಟ್ಟು ಹೋಗುವುದಕ್ಕೆ ನೀವು ಸಹಾಯ ಮಾಡುವುದಾಗುತ್ತೆ. ಇದು ಈ ಅಭ್ಯಾಸವನ್ನು ನಾವು ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡಿ ಬರ್ತಾ ಇದ್ದೀವಿ. ಕೆಲವು ಕಡೆಗಳಲ್ಲಿ CCTV ಹಾಕುವುದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ನಾವು ಮಾನಿಟರ್ ಮಾಡಿ ಬರುವ ರೀತಿಯಲ್ಲಿ ಯಾರೆಲ್ಲ ಈ ರೀತಿ ನಮ್ಮದು ಇದನ್ನು ಮಾಡ್ತಾರೆ ಅವರ ಮೇಲೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ತೀವಿ. ಸ್ವಚ್ಛತೆಯ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ. ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಈ ರೀತಿಯ ಕಸ ಬಿಸಾಡುವುದು ಸರಿಯಲ್ಲ. ಮಳೆ ನೀರಿಗೆ ಕೊಳೆತು ಸೊಳ್ಳೆ ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇವೆ. ಹಾಗಾಗಿ ಕಸ ಎಸೆಯುವ ಸಾರ್ವಜನಿಕರು ಎಚ್ಚರ ವಹಿಸಬೇಕು.
ಇನ್ನು ಕಟ್ಟಡ ತ್ಯಾಜ್ಯಗಳನ್ನು ಬೇಕಾಬಿಟ್ಟಿ ಸುರಿಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಬ್ರು ಇಬ್ರು ಹಾಕೋದನ್ನು ನೋಡಿದರೆ ಅಲ್ಲಿ ಕಸ ಇದ್ದಲ್ಲಿ ಇನ್ನೂ ಕೂಡ ಜನರು ಬಂದು ಹಾಕ್ತಾ ಇರ್ತಾರೆ. ಅದರಿಂದಾಗಿ ಆ ಏರಿಯಾ ಒಂದು ಡಂಪ್ ಯಾರ್ಡ್ ಆಗಿ ಆಗ್ತಾ ಇದೆ. ಆದ್ದರಿಂದ ಈ ಮಹಾನಗರ ಪಾಲಿಕೆ ಇರ್ಬೋದು, ಆಯುಕ್ತರು ಇರ್ಬೋದು ಅಥವಾ DC ಇರ್ಬೋದು, ಇದರ ಬಗ್ಗೆ ಸೂಕ್ತ ಕ್ರಮವನ್ನು, ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಏನಾದರೂ ಅದಕ್ಕೆ ಫೆನ್ಸಿಂಗನ್ನು ಮಾಡುವುದನ್ನು ಅಥವಾ ಏನಾದರೂ ಕಾಂಪೌಂಡ್ ಕಟ್ಟುವ ಒಂದು ಯೋಚನೆಯನ್ನು ಮಾಡಲೇಬೇಕಾಗತ್ತೆ. ಅದೇ ರೀತಿ ನಾವು ಕೂಡ ನಾಗರಿಕರು ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ನಾವೆಲ್ಲ ಸಾರ್ವಜನಿಕರು ಈ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸ್ವಚ್ಛತೆಯ ಬಗ್ಗೆ ತುಂಬ ಯೋಜನೆಗಳು ನಡೀತಾ ಇದೆ. ನಮ್ಮ ಏನು ಈ ಕೊರೋನಾದ ಈ ಸಂದರ್ಭದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡದಿದ್ದಲ್ಲಿ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇದನ್ನೆಲ್ಲ ಹರಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ನಿಲ್ಲಿಸಬೇಕಾದ್ರೆ ನಾವು ಕೂಡ, ನಮ್ಮ ಜವಾಬ್ದಾರಿ ಕೂಡ ಆಗಿದೆ. ನಾವು ಕೂಡ ನಮ್ಮ ಮನೆಯ ಕಸಗಳನ್ನು ಹೀಗೆ ಬಿಸಾಡದೆ ನಮ್ಮ ಮನೆಯಲ್ಲಿ ಆ್ಯಂಟನಿ ವೇಸ್ಟ್ನವರು ಬರುವಾಗ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಅದೇ ರೀತಿ ಜಿಲ್ಲಾಡಳಿತ ಇರ್ಬೋದು, DC ಅವರು ಇರ್ಬೋದು, ಕಮಿಷನರ್, ಇದಕ್ಕೆ ನಮ್ಮ ಆಯುಕ್ತರು ಇರ್ಬೋದು, ಮಹಾನಗರ ಪಾಲಿಕೆ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾನು ವಿನಮ್ರದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ತ್ಯಾಜ್ಯದ ರಾಶಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಪಾಲಿಕೆ ದಿಟ್ಟ ನಿರ್ಧಾರ ಕೈಗೊಂಡು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.